ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಇದೇ ಮೊದಲ ಬಾರಿಗೆ ಹಮ್ಮಿಕೊಂಡಿರುವ ಮಕ್ಕಳ ಬೇಸಿಗೆ ಶಿಬಿರದ ಪರಿಕಲ್ಪನೆಯು ಇತರ ಶಿಬಿರಗಳಿಗಿಂತ ಭಿನ್ನವಾಗಿದ್ದು, ತುಳು ಹಾಗೂ ತುಳುನಾಡಿನ ಅಸ್ಮಿತೆಯ ಈ ಶಿಬಿರವು ಮಕ್ಕಳಿಗೆ ವಿಶಿಷ್ಟ ಅನುಭವ ನೀಡಲಿದೆ ಅಂತ ಖ್ಯಾತ ನಟ ಹಾಗೂ ರಂಗ ಕಲಾವಿದರಾದ ಮೈಮ್ ರಾಮದಾಸ್ ಹೇಳಿದ್ದಾರೆ. ಮಂಗಳೂರಿನ ತುಳು ಭವನದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಹಮ್ಮಿಕೊಂಡಿರುವ 1 ವಾರಗಳ ಅವಧಿಯ ತೆಲಿಗೆ ನಲಿಗೆ ಮಕ್ಕಳ ಬೇಸಿಗೆ ಶಿಬಿರವನ್ನು ಸೋಮವಾರದಂದು ಮಕ್ಕಳ ಜೊತೆಗೆ ಡೋಲು ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ದಾರೆ. ಮಕ್ಕಳಿಗೆ ಬೇಸಿಗೆ ಶಿಬಿರವು ಆನಂದಮಯ ಹಾಗೂ ಉಲ್ಲಾಸದಾಯಕವಾಗಿರಬೇಕು, ಅದು ಮತ್ತೊಂದು ತರಗತಿ ಕೊಠಡಿಯಾಗಬಾರದು ಅಂತ ಮೈಮ್ ರಾಮದಾಸ್ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಹುಶಃ ಈ ಕ್ಯಾಂಪ್ ಅಥವಾ ಸಮ್ಮರ್ ಕ್ಯಾಂಪ್ ಅಂತ ಹೆಂಚಿನ ಪರಿಕಲ್ಪನೆ ಉಂಟು. ಒಂದು ಇನ್ನಿತರ ಬಾರಿ ಕೂರ್ದು ಬೈಲ್ಲ ಹಣ ಇದು ತುಳು ಸಾಹಿತ್ಯ ಅಕಾಡೆಮಿ ಮಲ್ಪುನಾಗ ತುಳು ಭಾಷೆ ಸಂಸ್ಕೃತದ ಒಟ್ಟೊಟ್ಟಿಗೆ ನಮ್ಮ ಜೋಕ್ಲಿಗೆ ಈ ಶಿಕ್ಷಣ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಂಜಿನ ಪನ್ಪನ ಐತ ಒಂಜಿ ಒಟ್ಟೊಟ್ಟಿಗೆ ಈ ಮಾತ ಹೆಂಚಿನ ಅಕಾಡೆಮಿ ಪನ್ನೊಂದುಂಡ ಅವೆಲ್ಲ ತಿರುಪವನಂಚಿನ ಒಂದು ಕೆಲಸ ಮಲ್ಪೆರಪಿದಾಡ್ದು ನಾವು ಬಹುಶಃ ಸುರೂತ ಕ್ಯಾಂಪ್ ಹೆಂಗೆ ಗೊತ್ತಿತ್ತಿಲ್ಲ ತುಳು ಸಾಹಿತ್ಯ ಅಕಾಡೆಮಿ ಮಲ್ಪುನ ಸುರೂತ ಕ್ಯಾಂಪು ಐಟಿ ಬೋರ್ಡದ ತುಳು ಸಾಹಿತ್ಯ ಅಕಾಡೆಮಿ ಮಾತ ಸದಸ್ಯರಿಗಳ ಗುರುಕಾರ್ಯಗಳ ಸೊಲ್ಮೆನ್ಸ್ ಅಂತ ಮುಲ್ತರು ಸುರುಡ್ದು ಎಲ್ಲದ ಮುಟ್ಟಲ್ಲಿ ನಿಕ್ಕು ಮಾತೆಲ್ಲ ನಿಕ್ಕಂತ ತುರುಟು ಬಾತೇನೆ ಬಹುತೇಕ ನಿಕ್ಕಲು ತುಳು ತಕ್ಕುಲ ಆಗುಪ್ಪದು ಅಂಚನೆ ಕೆಲವು ತುಳು ತಕ್ಕುಲು ಅತ್ತನ್ನಾಂಡ ಅಕ್ಕಲಿಗೆ ನಮ್ಮ ತುಳು ಕಲ್ಪೋಂಚಿನ ಲೆಕ್ಕಲಾಪು ನಮ್ಮ ನೆರೆಕೆರೆದದ್ದು ಅಕ್ಕಲಿಗೆ ತುಳು ಗೊತ್ತಾಯ ಲೆಕ್ಕಲಾಪುದು ತುಳು ಭಾಷೆಡು ನಮ್ಮ ಕೆಲವು ಗೊತ್ತಿಜ್ಜಾದಿನ ಕೆಲವು ಶಬ್ದಲ್ಲೋ ಮತ್ತು ಗುರುಕಾರರು ಪಂಡೆ ಪ್ರೆಸಿಡೆಂಟ್ ಅಧ್ಯಕ್ಷರು ಒಂದು ಬಂಪೇನೆ ತುಳುಟು ಗುರುಕಾರರು ಬಂಪೇನೆ ಸೊ ಇಂಚಿನ ಕೆಲವು ಶಬ್ದಲ್ಲ ನಮ್ಮ ತೆರೆಯುವಂಥ ಪೊಪ್ಪ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡ್ ಮಾತನಾಡಿ, ತುಳುನಾಡಿನ ಸೊಗಡಿನ ಕಲೆ, ಕಥೆ, ಆಟ, ಕೂಟಗಳನ್ನು ಪರಿಚಯಿಸುವ ಈ ಶಿಬಿರದಲ್ಲಿ ವಿವಿಧ ಕ್ಷೇತ್ರಗಳ ಯುವ ಕಲಾವಿದರು, ತರಬೇತುದಾರರು, ಸಾಹಿತಿಗಳು, ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ತುಳು ಮಣ್ಣಿನ ಕಂಪನ್ನ ಮಕ್ಕಳ ನಡುವೆ ಪಸರಿಸಲಿರುವರು ಅಂತ ಹೇಳಿದರು. ನಿಖಿಲ ಪೋಷಕರಿಗೆ ದಾದ ಪನ್ನೋಡು ಒಂದು ಪಂಡ ನಿಖಿಲ ಜೋಕ್ಲೇನು ನಿಖಿಲ ಬೇತೆ ಬೇತೆ ಕ್ಯಾಂಪ್ ಪ್ರತಿ ವರ್ಷ ಕಡಪುಡುದುಪ್ಪ ಅತಂದ ಒಂಜೆ ಕಾಣ್ಲ ಕಡಪುಡುದುಪ್ಪ ಈ ಶಿಬಿರ ಅಂಚಿತ್ತನ ಶಿಬಿರ ಆಗ್ತದೆ. ಒಂಜನೇ ವಿಷಯ. ಎರಡನೇ ವಿಷಯ, ಶಿಬಿರ ಮುಗಿ ಬಗ್ಗೆ ಇಂಕಲ ಜೋಕ್ಲೆ ದಾಲ ಕಲ್ಪಾಯನೆ ಇಜ್ಜಿருந்து ಪನ್ನೋಡು ಒಂದು ದಾಯದಾನ್ಲ ಕಲ್ಪಾಯರೆ ನಿಖಿಲೇನು ಸ್ವಲ್ಪ ಒಟ್ಟು ಸೇರಾದನ ಆಗ್ತದೆ. ನೆನಪದಿವಲ್ಲೇ ದಾದಾನ್ಲ ಕಲ್ಪಾವಡು ಪನ್ಪನ ನಿಖಲ್ನ ಮನಸ್ಸುದಲ್ಲೇ ಪಡತ್ತ ಕಲ್ಪವನ್ನು ಪಂಡ ಇಂಚನೆ ಎಂದು ಸಾಲೆಡ್ ಕಲ್ಪಾವಿರತ್ತ ಆ ಸ್ವರೂಪದ ಇಂಚಿನೆಲ್ಲ ಕಲ್ಪಾವ ಈ ಶಿಬಿರಡು ಜೋಕುಲನೊಟ್ಟಿಗೆ ಇಂಚ ಮುಕ್ತವಾದ ಪೆರೆಯೋಡು, ಇಂಚ ಪಾತೆರೋಡು, ಇಂಚ ಗೊಬ್ಬೋಡು, ಇಂಚ ನಲಿಪೋಡು ಇನ್ನೆತ ಬಗ್ಗೆ ಚಟುವಟಿಕೆಯನ್ನು ಆಜಿದಿನಲ್ಲ ಬೇಕಲ್ಲಿ ಮಂತ್ರ ತೋಜಿಪಾವೆ ಜೋಕಲಿಗೆ ಅಂಚ ಅದು ಶಿಬಿರ ಮುಗಿಬಕ್ಕ ಮತ್ತೆ ಬೇರೆ ಜೋಕಲಿ ಜೋರು ಮಾಡಿ ಬರಬಹುದು ಅಂತ ಎಂಕ್ಲೆ ಕಾಣಲ್ಲ ತುಳು ಭವನ ಕಡಪಟ್ಟು ಬೇರೆ ದಾಲ ಕಲ್ಪಾಯಿತು ಜೋಕ್ಲಿಗೆ ನಲಿಪರೆ ಪದಪನಿಯರೆ ಗೊಬ್ಬೆರೆ ಬೊಕ್ಕ ಎಲ್ಲೇ ಕ್ಲೇ ಉಂಟೆ ಅವು ಕ್ಲೇ ಮಾಡಲಿಂಗ್ ಮತ್ತು ಮನ್ಪಾವನ ಬಟ್ ಅಕ್ಲೇನೈಟ್ ಇನ್ವಾಲ್ವ್ ಮನ್ಪಾವನ ಒಂಜಿ ಪ್ರೋಸೆಸ್ ಅಂಚಾದ ನಿಖಲ್ನ ನಿರೀಕ್ಷೆಗೊಂತೆ ಭಿನ್ನವಾದ ಒಪ್ಪುಂಡು ಶಿಬಿರ ಬೊಕ್ಕ ಬೇತೆ ಶಿಬಿರ ಅಡಿತ ಲೆಕ್ಕ ಭಯಂಕರವಾದ ಸ್ಕಿಲ್, ಭಯಂಕರವಾದ ಕಂಪ್ಯೂಟರ್ ನಾಲೆಡ್ಜ್ ಅತಂಡ ಬೇತೆ ಬೇತೆ ನಿಖಿಲ್ ದಾದ ನಾಲೆಡ್ಜ್ ಪನ್ಪಾರು ಅಂಚಿತ್ತನ ದಾಲ ಮೂಲಕ ನಮ್ಮ ನಿಖಿಲ್ ಎಲ್ಲಿ ಒಪ್ಪನಾಗ ದಾದಾಣ್ಲ ನಿಖಿಲ್ನ ಊರುಡು ಹಳ್ಳಿಡು ಅತಂಡ ಪೇಂಟೆಡ್ ದಾದ ಗೊಬ್ಬು ದುಪ್ಪಾರು ದಾದ ಪದ ಬಂಡ ದುಪ್ಪಾರು ಇಂಚಿತ್ತನೇನು ಮಾತ ನಮ್ಮ ಜೋಕ್ಲೆಗ್ ತೆರಿಪಾವನ ಅಂಚಿತ್ತನ ಒಂಜಿ ಅತನ ಅಕ್ಲೆಗೆ ಏನೊಂಜಿ ಕನೆಕ್ಟ್ ಮನ್ಪನ ಅಂಚಿತ್ತನ ಕೆಲಸ ಈ ಒಂಜಿ ಶಿಬಿರದ ಮೂಲಕ ಆಗುದು. ಶಿಬಿರದಲ್ಲಿ 60 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಶಿಬಿರದ ಸಹ ನಿರ್ದೇಶಕ ರಂಗ ಕಲಾವಿದ ವಿನೋದ್ ಶೆಟ್ಟಿ, ಕೊರಲ್ ಕಲಾ ತಂಡದ ಕಲಾವಿದ ರಮೇಶ್ ಮಂಚಕಲ್ ಉಪಸ್ಥಿತರಿದ್ದರು. ಅಕಾಡೆಮಿಯ ಸದಸ್ಯೆ ಸಂಚಾಲಕಿ ಅಕ್ಷಯ ಆರ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.